ಮನುಷ್ಯನ ಬದುಕು ಹಸನಾಗಬೇಕಾದ್ರೆ ಆತ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಪ್ರತಿಯೊಬ್ಬನ ಬದುಕಿಗೂ ಧರ್ಮದ ರಕ್ಷಾ ಕವಚ ಇರಬೇಕು. ಧರ್ಮದ ಆವರಣದೊಳಗೆ ಸಂಸ್ಕೃತಿಯ ಹೂಗಳು ಅರಳಿದಾಗ ಇಡೀ ಸಮಾಜ ಸುಂದರವಾಗುತ್ತದೆ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹೇಳಿದರು. ಪುತ್ತೂರು ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಅನ್ನಪೂರ್ಣ ಅನ್ನಛತ್ರದ ಮರು ಚಾಲನೆ ಕಾಮಗಾರಿಗೆ ಚಾಲನೆಯನ್ನ ಮತ್ತು ದೇಗುಲದ ಬಾಕಿತ್ತಿಮಾರ್ ದೇವರಮಾರ್ ಗದ್ದೆಯೂ ಸೇರಿದಂತೆ ದೇವಳದ ಜಮೀನಿನ ಸುತ್ತ ನಿರ್ಮಿಸಲು ಉದ್ದೇಶಿಸಿರುವ ಶಿಲಾಮಯ ಆವರಣ ಗೋಡೆಗೆ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು. ಆನಂದದ ಶಿಲೆ ಜಾಗೃತಿಯಾಗಬೇಕಾದರೆ ಅದಕ್ಕೆ ಆಧ್ಯಾತ್ಮ ಬೇಕು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳು ಜಾಗೃತಿಯಾಗುತ್ತಾ ಕೊನೆಗೆ ಆನಂದಮಯ ಕೋಶ ಜಾಗೃತಿಯಾಗಬೇಕು. ಈ ಪಂಚಕೋಶಗಳ ಜಾಗೃತಿಯಾಗಬೇಕಾದ್ರೆ ಆಧ್ಯಾತ್ಮಿಕ ಸಾಧನೆ ಅಗತ್ಯ. ದೇವಳದಲ್ಲಿ ಸಿಗುವ ಅನ್ನ ಕೇವಲ ಊಟವಲ್ಲ, ಅದನ್ನು ಪ್ರಸಾದವೆಂದು ಭಾವಿಸಿ ಸ್ವೀಕರಿಸಿದ್ರೆ ಅದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಅನ್ನಪ್ರಸಾದ ನೀಡುವ ಅನ್ನಪೂರ್ಣ ಅನ್ನಛತ್ರದ ಕೆಲಸ ಶೀಘ್ರ ನಡೆಯಲಿ ಎಂದು ಹೇಳಿದರು. ಅನ್ನಮಯ ಅನ್ನುವಂಥದ್ದು ಒಂದು ಕೋಶ, ಅದು ಅನ್ನಮಯ ಅಂತ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಪಂಚಕೋಶಗಳು ಇದ್ದಾವೆ. ಅದಕ್ಕೆ ಬೇಕಾಗಿರುವಂಥದ್ದು ಕೋಶ ಜಾಗೃತಿ ಆಗೋದು ಎಲ್ಲಿಂದ ಅಂತಂದರೆ ಅನ್ನದಿಂದಲೇ ಜಾಗೃತಿ ಆಗುವಂಥದ್ದು. ಅನ್ನದಿಂದ ಪ್ರಾಣ. ಇವತ್ತು ಅನ್ನದಿಂದ ಪ್ರಾಣ ಉಳಿಬೇಕಾದ್ರೆ ಈ ಕೃಷಿಯನ್ನು ಸಂರಕ್ಷಣೆ ಮಾಡಬೇಕಲ್ವಾ. ಕೇಶವಪ್ರಸಾದರು ಏನು ಹೇಳಿದರು? ಬಾಕಿ ಮಾರು ಗದ್ದೆಯಲ್ಲಿ ಈ ಭಾಗದಲ್ಲಿ ಆವರಣ ಮಾಡಬೇಕು. ಕೃಷಿ ಮಾಡಬೇಕಾದ್ರೆ ಮೊದಲು ಆವರಣ ಮಾಡಬೇಕು, ಮತ್ತೆ ಕೃಷಿಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದು ಕೂಡ ಆವರಣ ಗೋಡೆ ಯಾವುದು ಅಂತಂದರೆ ಶಿಲೆಯಿಂದಲೇ ಮಾಡುವಂಥದ್ದು. ಕಳ್ಳರೋ ಇನ್ಯಾರ ಒಳಗೆ ಬರುವಾಗಿಲ್ಲ. ಅಷ್ಟು ಭದ್ರವಾಗಿ ಆವರಣ ಗೋಡೆ ಆಗ್ತದೆ ಅಂತ ಈಗಾಗಲೇ ಸಂಕಲ್ಪ ಮಾಡಿರುವಂಥದ್ದು. ನಾವು ಬದುಕಲ್ಲೂ ಕೂಡ ಕೃಷಿ ಮಾಡೋದು, ಅಂತರಂಗದ ಕೃಷಿ ಮಾಡಬೇಕಾದ್ರೆ ಒಂದು ಆವರಣ ನಮಗೆ ಬೇಕು. ಅದು ಯಾವ ಆವರಣ ಅಂತಂದರೆ ಧರ್ಮದ ಒಂದು ಆವರಣ ಮಾಡಿದರೆ ಸಂಸ್ಕೃತಿ ಎನ್ನುವಂಥ ಕೃಷಿ ಅಥವಾ ಹೂ ಅರಳಿ ಬರಲಿಕ್ಕೆ ಅದು ಅನಾವರಣಗೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಆವರಣ ಬೇಕು, ಅನಾವರಣ ಆಗಬೇಕು, ಎರಡೂ ನಡೆಯುವಂಥ ಒಂದು ಸಮಯದಲ್ಲಿ ಒದಗಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅದು ಚಾಲನೆ ಸಿಕ್ಕಿದೆ ಅಂತ ನಾವು ತಿಳ್ಕೊಳ್ತೇವೆ. ಶಿಲಾನ್ಯಾಸ ನೆರವೇರಿಸಿದ ಹೊರನಾಡು ಶ್ರೀ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿ ದೇವಳದ ಧರ್ಮದರ್ಶಿ ಭೀಮೇಶ್ವರ ಜೋಶಿಯವರು ಮಾತನಾಡಿ, ದೇವಳಕ್ಕೆ ಅನ್ನಛತ್ರ ಮತ್ತು ಆವರಣಗೋಡೆ ಎಷ್ಟು ಮುಖ್ಯವೋ ಮನುಷ್ಯನ ಬದುಕಿಗೆ ಅನ್ನ ಮತ್ತು ಭದ್ರತೆ ಮುಖ್ಯ ಎಂದು ಹೇಳಿದರು. ಅದರ ಮೊದಲನೆಯ ಕೋಶ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು ಅನ್ನಛತ್ರ ಮತ್ತು ರಕ್ಷಾ ಆವರಣ ಗೋಡೆ. ಇವೆರಡು ಬಹಳ ಮುಖ್ಯವಾಗಿ ದೇವಾಲಯಕ್ಕೆ ಎಷ್ಟು ಮುಖ್ಯವೋ ನಮ್ಮ ಬದುಕಿನ ಜೀವನಕ್ಕೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಪರಮಾತ್ಮನ ದರ್ಶನವನ್ನು ಮಾಡಿದವರಿಗೆ ಅವನ ಪ್ರಸಾದ ರೂಪದಲ್ಲಿ ಆ ಭೋಜನದ ವ್ಯವಸ್ಥೆಯನ್ನು ಮಾಡುವಂಥ ಯೋಜನೆ ಆಗಬೇಕಾಗುತ್ತೆ. ರವೀಶ್ ಚಂದ್ರಿಯವರು ಅಲ್ಲಿ ಶಿಲಾನ್ಯಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಒಂದು ಕ್ಷೇತ್ರ ಮಹಾಕ್ಷೇತ್ರವಾಗಿ ಸಂಪನ್ನವಾಗ್ತಕ್ಕಂಥದ್ದು ಹೇಗೆ ಅಂತ ಕೇಳಿದರೆ, ಅರ್ಚಕರಿಂದ ಹಿಡಿದು, ಪೂಜೆಯಿಂದ ಹಿಡಿದು, ವ್ಯವಸ್ಥೆಗಳಿಂದ ಹಿಡಿದು, ಆಡಳಿತ ವ್ಯವಸ್ಥೆಯಿಂದ ಹಿಡಿದು ನಡೆಯುವಂಥ ಅನ್ನದಾನ ಮಹೋತ್ಸವಗಳ ಆಧಾರವಾಗಿ ಒಂದು ಕ್ಷೇತ್ರ ಮಹಾಕ್ಷೇತ್ರವಾಗಿ ಸಂಪನ್ನವಾಗ್ತದೆ ಅಂತ ಇಲ್ಲಿ ಅದನ್ನೆಲ್ಲವನ್ನು ನೀವು ಕಾಣಬಹುದಾಗಿದೆ. ನಿವೃತ್ತ ಪ್ರಿನ್ಸಿಪಾಲ್ ಪ್ರೊಫೆಸರ್ ಎಬಿ ನಾರಾಯಣ್ ಅವರು ಸಿದ್ಧ ಸೇವಾ ರಶೀದಿ ಸ್ವೀಕರಿಸಿದರು. ಧಾರವಾಡದ ಉದ್ಯಮಿ ಉಮೇಶ್ ನಾಯಕ್ ಆವರಣ ಗೋಡೆಗೆ 20,000 ಮತ್ತು ಅನ್ನಛತ್ರಕ್ಕೆ 50,000 ರೂಪಾಯಿ ದೇಣಿಗೆ ನೀಡಿದ್ರು. ಧರ್ಮದರ್ಶಿ ಭೀಮೇಶ್ವರ ಜೋಶಿ ಅನ್ನಛತ್ರ ಯೋಜನೆಗೆ ಹೊರನಾಡು ಕ್ಷೇತ್ರದಿಂದ 54,000 ರೂಪಾಯಿ ನೀಡುವುದಾಗಿ ಪ್ರಕಟಿಸಿದ್ರು. ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುನಿಯಾ ಕೇಶವ ಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ರು. ದೇವಳದ ತಂತ್ರಿವರಿಯರಾದ ವೇದಮೂರ್ತಿ ಕುಂಟಾರು, ರವೀಶ ತಂತ್ರಿ, ನಗರಸಭೆಯ ಅಧ್ಯಕ್ಷ ಜೀವಂತ ರಜೇತ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮಿ ಅಶೋಕ್ ಶಣಿ, ದೇವಳದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಮುರಳೀಕೃಷ್ಣ ಹಸಂತಡ್ಕ, ನಗರಸಭಾ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್, ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ರಾಮಚಂದ್ರ ಕಾಮತ್, ಸದಸ್ಯ ಶೇಖರ್ ನಾರಾವಿ, ಸದಸ್ಯರಾದ ಬಿ ಐತಪ್ಪ ನಾಯ್ಕ್, ರಾಮದಾಸ್ ಗೌಡ, ರವೀಂದ್ರನಾಥ್ ರೈ, ಡಾಕ್ಟರ್ ಸುಧಾ ಎಸ್ ರಾವ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.